ಹೈಕೋರ್ಟ್ ಆದೇಶದಿಂದ ವಿವಾದಕ್ಕೆ ತೆರೆ ಬಿದ್ದಿದೆ. ಅಂಬೇಡ್ಕರ್ ಬರೆದ ಸಂವಿಧಾನದ ಚೌಕಟ್ಟಿನಲ್ಲಿ ತೀರ್ಪು ಬಂದಿದೆ. ನ್ಯಾಯಾಂಗ ಸಂವಿಧಾನದ ಎದುರು ಯಾವುದೇ ಧರ್ಮ ಮುಖ್ಯ ಅಲ್ಲ. ಆಡಳಿತ ಮಂಡಳಿ ನಿರ್ಣಯ ವಿರುದ್ಧ ಕೋರ್ಟಿಗೆ ಹೋಗಿದ್ರು. ಕಾನೂನು ವಿರೋಧ ರಾಜಕೀಯ ಪ್ರೇರಿತ ಎನ್ನುತ್ತಾರೆ. ಆದರೆ ಕಾನೂನಿಗೆ ಮೊರೆ ಹೋದವರು ಅವರೇ ಅಲ್ವೇ ಅಂತ ಯಶ್ಪಾಲ್ ಸುವರ್ಣ ಹೇಳಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಜಾಬ್ ತೀರ್ಪಿಗೆ ಪ್ರತಿಕ್ರಿಯೆ ನೀಡಿದ್ರು. ತೀರ್ಪು ಬಂದ ಬಳಿಕ ಇವರು ನ್ಯಾಯಾಂಗ ವ್ಯವಸ್ಥೆಗೆ ಅಗೌರವ ವರ್ತನೆ ತೋರಿದ್ದಾರೆ. ಇವರು ಟೆರರಿಸ್ಟ್ ಸಂಘಟನೆಯ ಸದಸ್ಯರು ಅನ್ನೋದು ಸಾಬೀತಾಗಿದೆ. ಈ ಬಗ್ಗೆ ಹಿಂದೆಯೇ ಆರೋಪ ಮಾಡಿದೆ. ನ್ಯಾಯಾಂಗ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡ್ತಾರೆ. ಈ ವಿದ್ಯಾರ್ಥಿನಿಯರು ದೇಶದಲ್ಲಿ ಉಳಿಯಲು ಅರ್ಹರಲ್ಲ. ಅವರಿಗೆ ಧರ್ಮ ಪಾಲನೆಗೆ ಅವಕಾಶ ಇರುವ ದೇಶಕ್ಕೆ ಹೋಗಲಿ ಎಂದವರು. ಸಮಾನ ನಾಗರಿಕ ಸಂಹಿತೆ, ಹಿಂದೂ ರಾಷ್ಟ್ರ ನಿರ್ಮಾಣ ನಮ್ಮ ಮುಂದಿನ ಉದ್ದೇಶ ಅಂತ ಹೇಳಿದರು. ಯಶ್ಪಾಲ್ ಸುವರ್ಣ ಅವರು ಸರ್ಕಾರಿ ಪದವಿ ಪೂರ್ವ ಹೆಣ್ಮಕ್ಕಳ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಆಗಿದ್ದಾರೆ. ವಿದ್ಯಾರ್ಥಿಗಳಿಂದ ಸೃಷ್ಟಿಯಾದ ಈ ಗೊಂದಲ ಹಿಜಾಬ್ನ ವಿಚಾರ ನಿನ್ನೆಯ ಹೈಕೋರ್ಟ್ನ ಆದೇಶದ ಮೂಲಕ ಅದು ತೆರೆ ಎಳೆದಂತಾಗಿದೆ. ಬಹುಶಃ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರ ಬರೆದ ಈ ಸಂವಿಧಾನದ ಪ್ರಕಾರ ಆ ಚೌಕಟ್ಟಿನಲ್ಲಿ ಈ ಒಂದು ತೀರ್ಪನ್ನು ಹೈಕೋರ್ಟ್ ನೀಡಿದೆ. ಖಂಡಿತವಾಗಿಯೂ ಮುಕ್ತ ಕಂಠದಿಂದ ಆ ಹೈಕೋರ್ಟ್ನ ತೀರ್ಪನ್ನು ನಾನು ಸ್ವಾಗತಿಸುತ್ತೇನೆ. ನ್ಯಾಯಾಂಗದ ಎದುರು, ನಮ್ಮ ಸಂವಿಧಾನದ ಎದುರು ಯಾವುದೇ ಧರ್ಮ ಅಲ್ಲ ಎಂಬುದನ್ನು ಇವತ್ತು ಸಾಬೀತುಪಡಿಸಿದೆ. ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲರೂ ಸಮಾನತೆಯಲ್ಲಿ ವಿದ್ಯಾರ್ಥಿಗಳಾಗಿ ಶಿಕ್ಷಣವನ್ನು ಪಡಿಬೇಕೆಂಬ ವಿಚಾರವನ್ನು ಹೈಕೋರ್ಟ್ ಮತ್ತೊಮ್ಮೆ ಎತ್ತಿ ಹಿಡಿದಿದೆ. ಈಗಾಗಲೇ ಹೈಕೋರ್ಟ್ ಮೆಟ್ಟಿಲಿನವರು ನಿನ್ನೆಯ ದಿನ ಪತ್ರಿಕೆ ಹೇಳಿಕೆ ಕೊಡ್ತಾರೆ. ಅದು ಕಾನೂನಿನ ವಿರೋಧವಾಗಿದೆ, ಅದು ರಾಜಕೀಯ ಪ್ರೇರಿತ, ಅದನ್ನು ನಾವು ಮೇಲ್ಮನೆ ಸಲ್ಲಿಸುವಂತೆ. ಇವರೇ 6 ಜನ ವಿದ್ಯಾರ್ಥಿಗಳು ಕಾನೂನಿಗೆ ಮೊರೆ ಹೋದವರು. ಬಹುಶಃ ಕಾನೂನನ್ನು ಗೌರವಿಸುವ ವಿಚಾರವನ್ನು ಆ ಸಂದರ್ಭ ಹೇಳಿದವರು ಇವತ್ತು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಕಲಂಕ ತರುವ ರೀತಿಯಲ್ಲಿ ಅವರು ವರ್ತಿಸಿದ್ದಾರೆ. ಖಂಡಿತವಾಗಿಯೂ ಮತ್ತೊಮ್ಮೆ ಅವರು ಸಾಬೀತುಪಡಿಸಿದ್ದಾರೆ. ಈಗಾಗಲೇ ಹಿಂದೆ ಹೇಳಿದ ಹಾಗೆ 6 ಜನ ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿಗಳಲ್ಲ, ಒಂದು ಟೆರರಿಸ್ಟ್ ಸಂಘಟನೆಯ ಸದಸ್ಯರಂತೆ. ಬಹುಶಃ ಈ ಒಂದು ಹೈಕೋರ್ಟಿನ ಈ ಆದೇಶವನ್ನು ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ತ್ರಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ವಿರುದ್ಧ ಅವರಿಗೆ ಒಂದು ಅವಮಾನ ಮಾಡುವ ರೀತಿಯಲ್ಲಿ, ಅವರನ್ನು ಕೀಳು ರೀತಿಯಲ್ಲಿ ಅವರನ್ನು ದೂಷಿಸುವ ಮೂಲಕ ಮತ್ತೊಮ್ಮೆ ಅವರು ಟೆರರಿಸ್ಟ್ ಸಂಘಟನೆಯ ಸದಸ್ಯರೆಂಬುದನ್ನು ಇವತ್ತು ಅವರು ಸಾಬೀತುಪಡಿಸಿದ್ದಾರೆ.